ನಮ್ಮ ಈ ಕೃಷ್ಣ ಸಂಬಂಧದಲ್ಲಿ ಆಗುವುದು ಪಾಂಡವರ ಪಕ್ಷಪಾತಿಯಾದಂತಹ ನನಗೆ ಒಂದು ಪರೀಕ್ಷೆಯೂ ಎದುರಾಗಿದೆ ಎಂಬುದಕ್ಕೆ ಇದೇ ಒಂದು ಸಾಕ್ಷಿ. ಕುರುಕ್ಷೇತ್ರ ಯುದ್ಧವನ್ನು ನಡೆಯಬೇಕು. ಯುದ್ಧವನ್ನು ನಡಿಬೇಕಾದರೆ ಅರ್ಜುನನಿಗೆ ಸೋಲಾಗುವುದೆಂದು ಖಂಡಿತ. ಹೇಗೆ ಅರ್ಜುನನಿಗೆ ಸರಿಸಮನಾದನು ಅಂದರೆ ಕರ್ಣನನ್ನೇ ಎದುರಿಸಿದವ ಇನ್ನು ಯಾರೂ ಇಲ್ಲ. ಅಂಥವರಲ್ಲಿ ಅರ್ಜುನನು ಒಬ್ಬ. ಅರ್ಜುನನನ್ನು ಸೋಲಿಸಬೇಕಾದ ಕರ್ಣನಿಗೊಬ್ಬನಿಗೆ ಮಾತ್ರ ಸಾಧ್ಯ ಎಂಬುದು ಅರಿತವ ನಾನು. ಆದ್ದರಿಂದ ಈ ಪಂಚ ಪಾಂಡವರಲ್ಲಿ ಮೊದಲನೆಯ ಯಾರು? ಕರಳ.